ಉತ್ತರಾಖಂಡದ ಗಂಗಾನಾನಿ ಬಳಿ ಪ್ರವಾಸಿ ಹೆಲಿಕಾಪ್ಟರ್ ಸಿಡಿದು ಉದುರಿದ ಕಾರಣ 5 ಪ್ರಾಣ ಕಳೆದುಕೊಂಡರು ಮತ್ತು 3 ಗಾಯಗೊಂಡರು. ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗಂಗಾನಾನಿ ಬಳಿ ಹೆಲಿಕಾಪ್ಟರ್ ಅಪಘಾತ ನಡೆದಿದೆ. 5 ಪ್ರವಾಸಿಗರು ಮರಣವನ್ನಪ್ಪಿದ್ದು 3 ಗಾಯಗೊಂಡಿದ್ದಾರೆ. ಅವರಲ್ಲಿ 2 ತೀವ್ರವಾಗಿ ಗಾಯಗೊಂಡಿರುವುದನ್ನು ಗಢ್ವಾಲ್ ವಿಭಾಗೀಯ ಕಮಿಷನರ್ ವಿನಯ್ ಶಂಕರ್ ಪಾಂಡೆ ಸ್ಪಷ್ಟಪಡಿಸಿದ್ದಾರೆ. ಸಂರಕ್ಷಣಾ ಕಾರ್ಯ ಮುಂದುವರೆದಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳವರು ಹಾಜರಿದ್ದರು. ಜಿಲ್ಲಾಡಳಿತದ ತುರ್ತು ವ್ಯವಸ್ಥೆಯು ಹೆಲಿಕಾಪ್ಟರ್ ಬಿದ್ದ ಸ್ಥಳದಲ್ಲೇ ಇದೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.